ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಒಡಿಪು ಜಿಲ್ಲೆಡು ಹೆಚ್ಚೊಂದುಪ್ಪುನ ಕೊರೋನಾ ಪಾಸಿಟಿವ್ ಟೆಸ್ಟ್ ರಿಪೋರ್ಟ್ ದಾಂತಿನ ಕ್ಲೀನು ಜಿಲ್ಲಾ ಗಡಿಟ್ಟು ತಡೆಪುವ ಜಿಲ್ಲಾಧಿಕಾರಿ ಜಿ ಜಗದೀಶ್. ಕುಡ್ಲಡ್ದು ಬೆಂಗಳೂರಿಗೂ ಭೂಮಿ ದಡ್ಡೆ ಸಾಗಾವನ ಡೀಸೆಲ್ ಅರಳ ಗ್ರಾಮದ ಸೋರ್ನಾಡು ಕಂಡೊಂದಿತ್ತಿನ ಕೇಸ್ ನಡ್ಪತ್ತಿನ ಪೊಲೀಸರು ಆರೋಪಿಲು ಪದ್ರ. ಅಸಹ್ಯಗೊಳ್ಳಿಡು ಜೆಸಿಐ ಮಂಗಳ ಗಂಗೋತ್ರಿದ ನಿಲೆಟ್ಟು ರೈತರಿಗೂ ಮಾಹಿತಿ ಕಾರ್ಯಕ್ರಮ. ಇಲ್ಲಿ ಪ್ರಾಯಡೆ ಬೊಂಬಾಯಿಗೆ ಪೋದು ಸಮಾಜ ಸೇವೆಡು ಮಲ್ಲ ಸಾಧನೆ ನಕ್ರೆ ಹೇರಳುದ ಹರೀಶ ಪೂಜಾರ್ಲೆಗ್ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿದ ಮರ್ಯಾದಿ ಡಾಕ್ಟರೇಟ್ ಪದವಿ. ವಾರ್ತೆದ ವಿವರ. ಒಡಿಪು ಜಿಲ್ಲೆಡು ಕೊರೋನಾ ಪಾಸಿಟಿವ್ ಹೆಚ್ಚೊಂದುಂಡು. ಸಾರ್ವಜನಿಕ ಜಾಗಿಲೆಡು ಮಾಸ್ಕ್ ಪಾಡಂದಿನಕ್ಲೆನ ಮಿತ್ತು ಕಠಿಣ ಕ್ರಮ ದೆತ್ತೊನ್ನುವ ದೇವಸ್ಥಾನಲೆಡು ಸಾಮಾಜಿಕ ಅಂತರ ತೋಜೊಂದಿಜ್ಜಿ ಜಿಲ್ಲಾ ಗಡಿಟ್ಟು ಚೆಕ್ ಪೋಸ್ಟ್ ಮಲ್ತಿದ್ದ ಟೆಸ್ಟ್ ರಿಪೋರ್ಟ್ ದಾಂತಿ ನಕ್ಲಿನು ತಡೆಪು ಅಂದು ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ಸುದ್ದಿ ಮಾಧ್ಯಮದ ಕ್ಲೆಡ ತೆರಿಪಾದೆರ. ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ಶನಿವಾರ ಕೊರೋನಾ ಸೀಕದ ಬಗೆಟ್ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಒಡಿಪು ಜಿಲ್ಲೆಡ್ ಕೊರೋನಾ ಪಾಸಿಟಿವ್ ಹೆಚ್ಚೊಂದುಂಡು ಒಂದು ರಡ್ಡನೆ ಹಂತನ ಅತ್ತ ಮೂಜನೆ ಹಂತನ ಅಂದ್ ಎಡೇನ ತೆರಿದಿನಕುಲು ನಿರ್ಧಾರ ಮಲ್ಪೊಡು ಎನ್ನ ಪ್ರಕಾರ ಒಂದು ರಡ್ಡನೆ ಹಂತ ಜಿಲ್ಲೆಡ್ ಪಾಸಿಟಿವ್ ಸಂಖ್ಯೆ ಒಂಜಿ ಸಂಖ್ಯೆಗ್ ನನಲ ಜೈದಜೆ ರಡ್ಡನೆ ಹಂತ ನನಲ ಮುಗಿದಜೆ ಜಿಲ್ಲೆಡ್ ನನಲ ತೋಜೊಂದುಂಡು ಒಂದು ಆರ್ಪಂಡೆರ. ಒಡಿಪು ಜಿಲ್ಲೆಡು ನಿಚ್ಚಲ ಮೂಜರೆ ಸಾರ ಕೊರೋನಾ ಪರೀಕ್ಷೆ ಮಲ್ಪುವ ಜಿಲ್ಲೆಡು ಕೆಲವು ಕಡೆಟು ಮಾಸ್ಕ್ ತೋಜೊಂದಿಜ್ಜಿ ಸಾರ್ವಜನಿಕ ಜಾಗಿಲೆಡು ಮಾಸ್ಕ್ ಪಾಡಂದಿನಕ್ಲೆನ ಮಿತ್ತು ಕಠಿಣ ಕ್ರಮ ದೆತ್ತನುಂಡು. ದೇವಸ್ಥಾನಲೆಡು ಜನಕುಲು ಸಾಮಾಜಿಕ ಅಂತರ ಮತತದೇರ ಪ್ರಾಥಮಿಕ ಸಂಪರ್ಕೊಡ್ದು ಕೊರೋನಾ ಪಾಸಿಟಿವ್ ಹೆಚ್ಚೊಂದುಂಡು. ಹೋಮ್ ಐಸೋಲೇಷನ್ಗ್ ಅವಕಾಶ ಕೊರಿಯರೆ ಬಲ್ಲಿ ಬೇಗಡು ಅಧಿಕಾರಿಲೆನ ಎಡೇನ ತೆರಿದಿನಕ್ಲೆನ ವಿಶೇಷ ಸಭೆ ನಡಪಾಯಿರವುಲ್ಲ. ಕೋವಿಡ್ ಕೇರ್ ಸೆಂಟರ್ಡ್ ಪಾಸಿಟಿವ್ ಕೇಸ್ಲೆಗ್ ಮರ್ದು ತಿಕ್ಕೊಡು ಜಿಲ್ಲಾ ಗಡಿಟ್ಲ ಚೆಕ್ ಪೋಸ್ಟ್ ಮಲ್ತದು ಟೆಸ್ಟ್ ರಿಪೋರ್ಟ್ ಇಜ್ಜಂದೆ ಬರ್ಪುನಕ್ಲೇನು ತಡೆಪು ಅಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಪಂಡಿರ. ಬಹಳ ಮುಖ್ಯವಾಗಿ ಪಕ್ಕದ ಕೇರಳದಲ್ಲಿ ಸಾಕಷ್ಟು ಪಾಸಿಟಿವಿಟಿ ರೇಟ್ ಇರೋದನ್ನು ಮತ್ತು ಮಹಾರಾಷ್ಟ್ರದಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರೋದನ್ನು ನಾವು ಗಮನಿಸಿದಾಗ ನಮ್ಮ ಜಿಲ್ಲೆಗೆ ಮಹಾರಾಷ್ಟ್ರ ಮತ್ತು ಕೇರಳಕ್ಕೆ ಪ್ರತಿನಿತ್ಯ ಹೋಗಿ ಬರುವಂಥವ್ರ ಸಂಖ್ಯೆ ಹೆಚ್ಚಿರೋದ್ರಿಂದ ಆಮೇಲೆ ಈಗ ಮಂಗಳೂರಿನಲ್ಲೂ ಸಹ ಇತ್ತೀಚೆಗೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನ ಗಮನಿಸ್ತಾ ಇರೋದು ನೋಡಿದರೆ ನಾವು ಎರಡನೇ ಅಲೆ ಇನ್ನೂ ಮುಕ್ತಾಯ ಆಗಿಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದು ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉಲ್ಲಂಘನೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ, ಅದನ್ನು ಪಾಲನೆ ಮಾಡಿರೋದು ಕಂಡು ಬರ್ತಾ ಇದೆ. ಈಗಾಗಲೇ ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೇವೆ. ಎಸ್ ಪಿ ಅವರು ಸಹ ಅವರ ಪೊಲೀಸ್ ಸ್ಟೇಷನ್ನ ಎಲ್ಲ PSIಗಳಿಗೆ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಮಾಸ್ಕ್ಗಳನ್ನು ಹಾಕೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕಂತ ಈಗಾಗಲೇ ಸೂಚನೆ ನೀಡಿದ್ದೇವೆ. ಭಾಳ ಮುಖ್ಯವಾಗಿ ನಾವು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಮೊದಲು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ನ ಪಾಲನೆ ಮಾಡಬೇಕು, ಆ ನಂತರ ಉಳಿದಂಥವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲರೂ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ಮತ್ತು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಸಹ ನಾವು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಪಾಲನೆ ಮಾಡಬೇಕು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಅನಧಿಕೃತ ಗೂಡಂಗಡಿಲೇನ್ ದೆಪ್ಪವನ ಕಾರ್ಯಾಚರಣೆ ಕೂಡ ಶುರುವಾತಂಡ. ಕೊರೋನಾ ಲಾಕ್ಡೌನ್ ಬೊಕ್ಕ ಪಣೌಕ ಸಮಸ್ಯೆ ಎದುರಾದಿತ್ತದು ಪಾಕ ಜನ ಎಲ್ಲೆಲ್ಲೇ ಅಂಗಡಿ ಪಾಡ್ದು ಗೂಡಂಗಡಿಲೇನ ಸಮಸ್ಯೆ ಹೆಚ್ಚಾದಿತ್ತದು ಈ ಬಗೆಟ್ಟು ಪಾಲಿಕೆ ಸಭೆಟ್ಟು ಮೇಯರ್ ಜಾಗೃತಿ ಪಂಡದಿತ್ತದು ಶನಿವಾರ ಕದ್ರಾ ಪಾರ್ಕ್ ಕೈತಲ್ದ ಅನಧಿಕೃತ ಗೂಡಂಗಡಿಲೇನು ದೆಪ್ಪವನ ಕಾರ್ಯಾಚರಣೆ ನಡೆತಂಡ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತುಡು ಅನಧಿಕೃತವಾದ ಕಟ್ಟದಿನ ಗೂಡಂಗಡಿಲೇನು ದುಂಬು ಲಕ್ಕೌನ ಕಾರ್ಯಾಚರಣೆ ನಡಪಾವಂದಿತ್ತೇರ ಇತ್ತೆ ಕೂಡ ಕಾರ್ಯಾಚರಣೆ ಶುರುವಾತಂಡ. ಕೊರೋನಾ ಲಾಕ್ಡೌನ್ ಹಿಡಿದು ಪಣವಕಾಸು ಸಮಸ್ಯೆ ಎದುರಾದಿತ್ತದು ಪಾಕ ಜನ ಎಲ್ಲೆಲ್ಲ ಅಂಗಡಿ ಗೂಡಂಗಡಿಲೇನು ಮಲ್ತೊಂದು ಬೇರಡುಲ್ಲೇರು ಅಂಚಾದ ಮಾರ್ಗದ ಬರಿಟ್ಟು ಇಲ್ಲಲ್ದ ಎದುರುಂದು ಪಾಕ ಕಡೆಟ್ಟು ಗೂಡಂಗಡಿ ಹೆಚ್ಚಾತಂಡ. ಕೆಲವು ದಿನೊಡ್ದುಂಬು ಮಂಗಳದೇವಿ ಅತ್ತಾವರ ಸುತ್ತಮುತ್ತಡು ಅನಧಿಕೃತ ಅಂಗಡಿಲೇನು ದೆಪ್ಪಾದೇರ. ಮಹಾನಗರ ಪಾಲಿಕೆ ಸಭೆಟ್ಟು ಮೇಯರ್ ಟೈಗರ್ ಕಾರ್ಯಾಚರಣೆ ನಡಪಾವಂದು ಜಾಗೃತಿ ಪಂಡದಿತ್ತೇರ ಇತ್ತೆ ಕೂಡ ಕಾರ್ಯಾಚರಣೆ ಶುರು ಮಾಡ್ತಿದ್ದೇರ. ಕದ್ರಿ ಪಾರ್ಕ್ ಕೈತಲ್ಲಿತ್ತಿನ ಅನಧಿಕೃತ ಗೂಡಂಗಡಿಲೇನು ದೆಪ್ಪಾಯಿರೋ.
ಕುಂದಾಪುರದ ಸಲ್ವಾಡಿಡು ಪಣವು ಕಾಸ್ತ ವ್ಯವಹಾರ ನಡಪೊಂದಿತ್ತಿನ ಯಡಾಡಿ ಮತ್ಯಾಡಿ ಕೂಡಲ್ದ ಅಜೇಂದ್ರ ಶೆಟ್ಟಿ ಪನ್ಪುನರೇನು ಶುಕ್ರವಾರ ರಾತ್ರಿ ಏರೋದಾನ್ನ ಕಿರ್ದು ಪಾಡ್ದೇರ ಕರಿನಾ 7 ವರ್ಷದಿಂಚ ಅಜೇಂದ್ರ ಶೆಟ್ಟಿ ಸಲ್ಯಾಡಿಡು ಡ್ರೀಮ್ ಫೈನಾನ್ಸ್ ನಡಪೊಂದಿತ್ತೆರ ಅರೆಗು 33 ವರ್ಷ ಪ್ರಾಯ ಆದಿತ್ತಂಡ ಎಸ್ಪಿ ವಿಷ್ಣುವರ್ಧನ್ ಜಾಗೆಗೂ ಭೇಟಿ ಕೊಡ್ತೇರ ಕುಂದಾಪುರ ಗ್ರಾಮಾಂತರ ಸ್ಟೇಷನ್ ಕೇಸ್ ಪಾಡ್ದೇರ ಕುಂದಾಪುರದ ಸಲ್ವಾಡಿಡು ಪಣವು ಕಾಸ್ತ ವ್ಯವಹಾರ ನಡಪೊಂದಿತ್ತಿನ ಯಡ್ನಾಡಿ ಮತ್ನಾಡಿ ಕೂಡಲ್ದ ಅಜೇಂದ್ರ ಶೆಟ್ಟಿ ಪನ್ಪುನರೇನು ಶುಕ್ರವಾರ ರಾತ್ರಿ ಏರೋದಾನ್ನ ಕಿರ್ತಿನ ಸಂಗತಿ ನಡೆತದಂಡ ಅಜೇಂದ್ರ ಶೆಟ್ಟಿ ಸಲ್ವಾಡಿಡು ಕರಿನ 7 ವರ್ಷಲಿಡ್ದು ಡ್ರೀಮ್ ಫೈನಾನ್ಸ್ ಸಂಸ್ಥೆಯನ್ನು ನಡಪೊಂದಿತ್ತೇರ ಶುಕ್ರವಾರ ರಾತ್ರಿ 6 ಇಲ್ಲಡೆ ಪೋದಿಚಾಂಡು ಫೋನ್ ಮಲ್ಪುನಗ ಸಂಪರ್ಕ ತಿಕ್ಕಂದೆ ದೋಸ್ತಿಲೆಗು ಫೋನ್ ಮಲ್ತದು ಫೈನಾನ್ಸ್ ಸಂಸ್ಥೆಗೂ ಬತ್ತದು ತೂನಗ ಅಜೇಂದ್ರ ಶೆಟ್ಟಿ ಕುಲ್ಲಿದಿನಲ್ಪನೆ ಮಾಲ್ದ ಬೂರ್ನಂಚ ಇತ್ತದು ಕೆಪ್ಪಟೆಡು ಕಡ್ತದಿನ ಪೆಟ್ಟಾದು ನೆತ್ತೆರು ಬರುಂದಿತ್ತಂಡ ಅಪಗನೆ ಕೋಟೇಶ್ವರದ ಎನ್ಆರ್ ಆಚಾರ್ಯ ಆಸ್ಪತ್ರೆಗೂ ಕೊನ್ನುತ್ತೆರು ಅಂಡ ವೈದ್ಯರು ಪರೀಕ್ಷೆ ಮಲ್ಪುನಗ ಅಜೇಂದ್ರ ಶೆಟ್ಟಿನ ಜೀವ ಪೋದಿತ್ತಂಡ ಒಡಿಪು ಜಿಲ್ಲಾ ಎಸ್ಪಿ ವಿಷ್ಣುವರ್ಧನ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಜಾಗೆಗೂ ಭೇಟಿ ಕೊಡ್ದಿತ್ತದು ಕುಂದಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ ಮೀನಕಳಿಯ ಬೈಕಂಪಾಡಿ ಸಂಪರ್ಕದ ಮಾರ್ಗೊಡ್ದು ಅದರ ಸಾಗಾಟದ ಗೂಡ್ಸ್ ರೈಲು ಮಾರ್ಗೋಗು ಅಡ್ಡ ಉಂತಿ ನೀಡಿದವರ ಊರ್ದಕ್ಲಿಗೆ ಭಾರಿ ಸಮಸ್ಯೆ ಆತಂಡ ಎನ್ಎಂಪಿಟಿ ಬಂದರಗು ಬರ್ಪುನ ಈ ಅದರ ಸಾಗಾಟದ ರೈಲು ವಾರಗಟ್ಲೆ ಉಂತು ನೀಡಿದವರ ರೈಲ್ದ ಅಡಿಟೆ ನೂರ್ದು ಜನ ಪೋವಡಾದ ಬೈದಂಡ ಮೀನಕಳಿಯ ಬೈಕಂಪಾಡಿ ಸಂಪರ್ಕದ ಮಾರ್ಗೋಡು ಕರ್ಬದ ಅದರ ಸಾಗವನ ಗೂಡ್ಸ್ ರೈಲು ಮಾರ್ಗೋಗು ಅಡ್ಡ ಉಂತಿ ನೀಡಿದವರ ಊರ್ದಕ್ಲಿಗೆ ಭಾರಿ ಸಮಸ್ಯೆ ಆತಂಡ ರೈಲ್ದ ಅಡಿಟೆ ನುರ್ಕುದು ಜನಕಲು ಪೋಪುನಂಚ ಆತಂಡ ಎನ್ಎಂಪಿಟಿ ಬಂದರಗು ಬರ್ಪುನ ಈ ರೈಲು ವಾರಗಟ್ಲೆ ಮಾರ್ಗೋಗು ಅಡ್ಡ ಉಂತು ನೀಡಿದವರ ಜನಕ್ಲಿಗಾಯಿನ ಸಮಸ್ಯೆದ ಬಗೆಟ್ ಪ್ರಧಾನಮಂತ್ರಿ ಆಫೀಸ್ಗ್ಲ ಭಿನ್ನೈತೊಂದೆರ ಎನ್ಎಂಪಿಟಿ ಮುಖ ರಾಜ್ಯ ಸರ್ಕಾರ ಒಟ್ಟಾದ ಮೇಲ್ಸಂಕ ಕಟ್ಟರೆ ಪ್ರಧಾನಮಂತ್ರಿ ಕಾರ್ಯಾಲಯ ಸೂಚನೆ ಕೊರ್ತನೊಂದು ತೆರೆದ ಬೈದನ ಈ ಸಮಸ್ಯೆಯನ್ನು ಪರಿಹಾರ ಮಲ್ತುಕೊರ್ಲೆಂದು ಸಾರ್ವಜನಿಕರು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿಗೂ ಸುದ್ದಿ ಮಾಧ್ಯಮಗಳು ಭಿನ್ನಾಯ್ತೊಂದೆರ ಕುಡ್ಲರ್ದು ಬೆಂಗಳೂರಿಗೂ ಭೂಮಿ ದಡಿಟೆ ಕೊಳಾಯಿ ಪೈಪು ಸಾಗವನ ಡೀಸೆಲ್ನು ಕಂಡೊಂದಿತ್ತಿನ ಕೇಸೊಂಜೆನು ಪೊಲೀಸರು ಬಂಟ್ವಾಳ ತಾಲೂಕುದ ಅರಾಳ ಗ್ರಾಮದ ಸೋರ್ನಾಡು ನಾಡ್ಪತ್ತದೇರ ಆರೋಪಿಲು ಪದರಾಡಾತ್ತೇರ ಐವನ್ ಪನ್ಪುನಾಯನ ಜಾಗಿಡು ಪೋವಂದುಪ್ಪುನ ಭೂಮಿ ದಡಿತ ಕೊಳಾಯಿ ಪೈಪುನು ಗರ್ತದು ಪೈಪ್ ಕುರೆದು ಕುಡೊಂಜಿ ಪೈಪ್ ಪಾಡ್ದು ಟ್ಯಾಪುಡು ಡೀಸೆಲ್ ದೆತ್ತದು ಗಾಡಿಗೂ ದಿಂಜಾದು ಮಾರೊಂದಿತ್ತೇರ ಕುಡ್ಲಡ್ದು ಬೆಂಗಳೂರಿಗೂ ಭೂಮಿ ದಡಿಟು ಪಾಡ್ದಿನ ಕೊಳಾಯಿ ಕುರೆದು ಡೀಸೆಲ್ ಕಂಡದು ಮಾರೊಂದಿತ್ತಿನ ಕೇಸೊಂಜೆನು ಪೊಲೀಸರು ಬಂಟ್ವಾಳ ತಾಲೂಕು ಅರಾಳ ಗ್ರಾಮದ ಸೋರ್ನಾಡು ನಾಡ್ಪತ್ತದೇರ ಆರೋಪಿಲು ಪದರಾಡಾತ್ತೇರ ಸೋರ್ನಾಡ್ ಕೈತಲು ಅರ್ಬಿದ ಐವನ್ ಪನ್ಪುನಾಯೆ ಆಯನ ಖಾಸಗಿ ಜಾಗೆಡು ಸುಮಾರು 20 ಅಡಿ ಗುಂಡಿಡೆ ಪಾಡ್ದಿನ ಡೀಸೆಲ್ ಸಾಗವನ ಪೈಪನ್ನು ಗರ್ತದು ಆ ಪೈಪ್ಗೂ ಕುಡೊಂಜಿ ಪೈಪ್ ಪಾಡ್ದು 1/2 ಕಿಲೋಮೀಟರ್ ದೂರುಡೆ ಗೇಟ್ ವಾಲ್ ಮಲ್ತದು ಟ್ಯಾಪ್ಡು ಡೀಸೆಲ್ ಕಂಡೊಂದಿತ್ತೇರ ಕಂಡದಿನ ಡೀಸೆಲ್ನು ಗಾಡಿಗೆ ದಿಂಜಾದ ಮಾರೊಂದಿತ್ತೇರ ಕಂಪನಿಡು ಕೆಲವು ದಿನೊಡ್ದು ಪೈಪ್ ಲೈನ್ ಸಾಗವನಿತ್ತಿನ ಡೀಸೆಲ್ದ ಅಳ್ತೆಡು ಎತ್ವಾಸಿ ತೋಜಿದು ಬತ್ತಿ ನೀಡಿದವ್ರ ಕಂಪನಿದಕುಲು ಕುಡ್ಲಾ ಕಮಿಷನರ್ರೆಗೂ ದೂರು ಕೊರ್ತಿತ್ತೇರ ಕಂಪನಿದ ಅಧಿಕಾರಿಲು ಕಂಪನಿದ ತಂತ್ರಜ್ಞಾನ ಯಂತ್ರೋಡು ಪಿಂದೊನ್ನಗ ಡೀಸೆಲ್ ತೋರ್ದಿನ ತೋಜಿದಂಡ ಅಂಚಾದು ಕಂಪನಿದಕುಲು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೂ ದೂರು ಕೊರ್ತಿತ್ತೇರ ದೂರದ ಮಿತ್ತು ಪೊಲೀಸರು ಮಾರ್ಗೋನು ಗರ್ಪಾದು ತೂನಗ ಪೈಪ್ ಕುರೆದು ಡೀಸೆಲ್ ಕಂಡೊಂದು ಪುನಃ ಗೊತ್ತಾತಂಡ ಈ ಬಗೆಟ್ಟು ತನಿಖೆ ಶುರು ಮಾಡ್ತಿದ್ದೇರ ಒಡಿಪುದ ಕೂಸಮ್ಮ ಶಂಭುಶೆಟ್ಟಿ ನೆಂಪುದ ಹಾಜಿ ಅಬ್ದುಲ್ಲಾ ಸರ್ಕಾರಿ ಪುಂಜೋಲಿನ ಬೊಕ್ಕ ಜೋಕ್ಲಿನ ಆಸ್ಪತ್ರೆಡು ವೈದ್ಯರು ನರ್ಸುಲು ಬೊಕ್ಕ ಬೇಲದಕ್ಲಿಗೂ ಸರ್ಕಾರ ಸಂಬಳ ಕೊರಂದೆ ಬಾಕಿದಿದ್ದು ಕೆಲವು ತಿಂಗುಲಾಂಡು ಈ ದುಂಬು ಆ ಬಗೆಟ್ಟು ಸ್ಟ್ರೈಕ್ ನಡಪಾದಿತ್ತೆರು ಇತ್ತೆ ಮರ್ದಗು ಬತ್ತಿನಕ್ಲೇನು ವಾಪಸ್ ಕಡುಪುಡ್ ನೀಡಿದವ್ರ ಬಡವರಿಗೂ ಬಂಜಿನ ಪುಂಜೋಲಿಗೂ ಕಷ್ಟ ಆತಂಡು ಈ ಬಗೆಟ್ಟು ಒಡಿಪು ಜಿಲ್ಲಾ ಕಾಂಗ್ರೆಸ್ ಪಕ್ಷ ಆಸ್ಪತ್ರೆದ ಎದುರು ಪ್ರತಿಭಟನೆ ನಡಪಾಂಡು
ಕರಿನ ಕೆಲವು ತಿಂಗಳುಡ್ದು ಬೇತೆ ಬೇತೆ ಸಮಸ್ಯೆ ತಡೆಪು ಇತ್ತಂಡಲ ಬಡವರಿಗೆ ಆರೋಗ್ಯ ಸೇವೆ ಕೊರೊಂದುಪ್ಪುನ ಒಡಿಪುದ ಕೂಸಮ್ಮ ಶಂಭುಶೆಟ್ಟಿ ನೆಂಪುದ ಹಾಜಿ ಅಬ್ದುಲ್ಲಾ ಸರಕಾರಿ ಪೊಂಜೋಲಿನ ಬೊಕ್ಕ ಜೋಕ್ಲೆನ ಆಸ್ಪತ್ರೆಡ್ ಪೆದ್ದೆರೆಂದ ಬತ್ತಿನ ಪೊಂಜೋಲೆನು ವಾಪಸ್ ಕಡಪೊಡ್ದುಂಡು. ಆ ಕಾರಣಡು ಒಡಿಪು ಜಿಲ್ಲಾ ಕಾಂಗ್ರೆಸ್ ಆಸ್ಪತ್ರೆದ ಎದುರು ಪ್ರತಿಭಟನೆ ನಡಪಾಂಡು. ಕರಿನ ಕೆಲವು ತಿಂಗಳುಡ್ದು ಒಡಿಪುದ ಈ ಆಸ್ಪತ್ರೆ ಪಾಕ ಸಮಸ್ಯೆలను ಎದುರಿಸಾವಂದಿತ್ತದು. ಮುಖ್ಯವಾದ ವೈದ್ಯರು ಬೊಕ್ಕ ಬೇಲೆದಕ್ಲೆಗ್ ಪಾಕ ತಿಂಗಳುಡ್ದು ಸಂಬಳ ಕೊರಂದೆ ಸರ್ಕಾರ ಬಾಕಿದಿ ಒಂದೊಡು ಅಂಚಾದ 2 ತಿಂಗಳುಡ್ದು ದುಂಬು ಆಸ್ಪತ್ರೆದ ಡಾಕ್ಟರ್ಲು ನರ್ಸುಲು ಬೊಕ್ಕ ಬೇಲೆದಕ್ಲು ಸ್ಟ್ರೈಕ್ ನಡಪಾದಿತ್ತೇರು. ಇಂದೆಡ್ದು ಬಡವೆರು ಸೀಕದಕ್ಲೆಗ್ ಬಾರಿ ಸಮಸ್ಯೆ ಆದಿತ್ತಂಡು. ಶನಿವಾರಲ ಮರ್ದಗ್ ಬತ್ತಿನಕ್ಲೆಗ್ ಮರ್ದ್ ಕೊರಂದೆ ಪಿರ ಕಡಪುಡ್ದೇರು ಅಂಚಾದ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಆಸ್ಪತ್ರೆದ ಎದುರು ಪ್ರತಿಭಟನೆ ನಡಪಾಯರು. ಇವತ್ತು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕಾರ್ಯಕರ್ತರುಗಳು ಸೇರಿ ಒಂದು ಸರ್ಕಾರಕ್ಕೆ ಒತ್ತಡ ಹೇರುವಂತಹ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಕಳೆದ ಕೆಲವು ದಿನಗಳಿಂದ ನಮಗೆ ವದಂತಿಗಳು ಬರ್ತಿತ್ತು. ಇಲ್ಲಿ ಏನು ಬಡವರು ಮಹಿಳೆಯರು ಸೇವೆಗೆ ಅಥವಾ ಶುಶ್ರೂಷೆಗೆ ಬರ್ತಾ ಇದ್ದಾರೆ ಅವರನ್ನು ಹಿಂದೆ ಕಳಿಸುವಂಥ ಪ್ರಕ್ರಿಯೆ ಬರ್ತಾ ಇದೆ ಅಂದ್ಕೊಂಡು ಗಮನಕ್ಕೆ ಬಂದಿತ್ತು. ಅದರಲ್ಲೂ ಪ್ರತ್ಯೇಕವಾಗಿ ಇವತ್ತು ಅನೇಕ ಮಹಿಳೆಯರನ್ನು ಹಿಂದಕ್ಕೆ ಕಳಿಸಿದ್ದಾರೆ. ಡೆಲಿವರಿಗೋಸ್ಕರ ಬಂದ ಮಹಿಳೆಯರನ್ನು ಕೂಡ ಇವತ್ತು ನಮ್ಮ ಹತ್ರ ವ್ಯವಸ್ಥೆಗಳಿಲ್ಲ ಎಂಬುದಾಗಿ ಹಿಂದೆ ಕಳಿಸಿದ್ದಾರೆ ಎಂಬ ವಿಚಾರಗಳು ಗಮನಕ್ಕೆ ಬಂದಾಗ ಬಹುಶಃ ನಾವೆಲ್ಲರೂ ಸೇರಿ ಇಂಥ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಹಿಂದಿನ ಸರ್ಕಾರ ಇರುವಾಗ ನಮಗೆ ಜಿಲ್ಲೆಗೆ, ನಮ್ಮ ಜನರಿಗೆ, ನಮ್ಮ ಮಹಿಳೆಯರಿಗೆ, ಬಡವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿತ್ತು. ಆದರೆ ಅದನ್ನು ಮುಂದುವರಿಸಲಿಕ್ಕೆ ಈ ಸರ್ಕಾರ ಅದನ್ನು ಮುಂದುವರಿಸಬೇಕು. ಈ ಸರ್ಕಾರಕ್ಕೆ ಒತ್ತಡ ಹೇರುವಂಥ ಕೆಲಸವನ್ನು ಇವತ್ತು ಈ ಪ್ರತಿಭಟನೆಯ ಮೂಲಕ ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರ ತಕ್ಷಣ ಮುಂದೆ ಬಂದು ಈ ಏನು ಆಸ್ಪತ್ರೆಯಲ್ಲಿ ಬಡವರಿಗೆ ಸೇವೆ ಸಿಗ್ತದೆ ಇದನ್ನು ಯಥಾಸ್ಥಿತಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕಾಗಿ ನಾವು ಆಗ್ರಹ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಇವತ್ತು 10,000 ಏನು ಪೇಷಂಟ್ಗಳಿಗೆ ಇಲ್ಲಿ ಉಚಿತವಾಗಿ ಸೇವೆ ಸಿಕ್ಕಿದಾಗ ಇದೇ ಸರ್ಕಾರ ಮತ್ತು ಇದೇ ಜಿಲ್ಲಾಡಳಿತ ಸಂಭ್ರಮ ಆಚರಣೆ ಮಾಡಿದೆ, ನಮಗೆ ನೆನಪಿದೆ. ಹಾಗಾಗಿ ಇಂಥ ಆಸ್ಪತ್ರೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ಏನೆಲ್ಲ ಅನುದಾನ ಬರಬೇಕು ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇದು ಉಚಿತವಾಗಿ ಬಡವರಿಗೆ ಸೇವೆ ಸಿಗುವಂಥ ಆಸ್ಪತ್ರೆಯಾಗಿ ಮುಂದುವರಿಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗ್ರಹ ಮಾಡ್ತೇನೆ. ಚಾರ್ಮಾಡಿ ಘಾಟಿ ರಾಜಮಾರ್ಗದ 7ನೇ ತಿರ್ಗಸ್ ಕೈತಲು ಮಾರ್ಗ ಅಗಲ ಕಮ್ಮಿ ಆದಿತ್ತದು. ಅವಳು ಶುಕ್ರವಾರ ಲಾರಿ ಒಂಜಿ ಕೆಸರಡು ತಾರ್ ನಡೆದವರ ಗಾಡಿಲಿನ ಒತ್ತಡ ಹೆಚ್ಚಾದು ಘಾಟಿ ಮಾರ್ಗದ ಸಂಚಾರಗೂ ಬಾರಿ ತಡೆಪು ಬೂರ್ದು ಟ್ರಾಫಿಕ್ ಜಾಮ್ ಆದಿತ್ತಂಡು. ಘಾಟಿ ಮಾರ್ಗದ 2 ಕಡೆಟ್ಲ 4-5 ಕಿಲೋಮೀಟರ್ ದಾತು ಉದ್ದಗೂ ಗಾಡಿಲು ಸಾಲು ಉಂಟಾದು ಗಂಟೆ ಕಟ್ಲೆ ಕಾಪುಡಾದ್ ಬತ್ತಂಡು. ಚಾರ್ಮಾಡಿ ಘಾಟಿ ಯಲ್ಲುಪುರಂ ರಾಜಮಾರ್ಗುಡು ಶುಕ್ರವಾರ ಕಾಂಡೆ ಗಾಡಿಲಿನ ಒತ್ತಡ ಹೆಚ್ಚಾದ ಜನಕ್ಲೆಗ್ ಬಾರಿ ಸಮಸ್ಯೆ ಆದಿತ್ತಂಡು. ಚಾರ್ಮಾಡಿ ಘಾಟಿದ 7ನೇ ತಿರ್ಗಸ್ ಕೈತಲು ಅಗೆಲ ಕಮ್ಮಿತ್ತಿನ ಮಾರ್ಗದ ಬರಿಟ್ ಲಾರಿ ಕೆಸರಡು ಮುರ್ಕುದು ಟ್ರಾಫಿಕ್ ಬಂದ್ ಬುರಿಯರೆ ಕಾರಣ ಆದಿತ್ತಂಡು. ಗಾಡಿಲು ಅಡ್ಡಾದಿಡ್ಡಿ ಒಟ್ರಾಸಿ ಪೋದು 3 ಗಂಟೆಡ್ಲ ಹೆಚ್ಚ ಪುರ್ತು ಟ್ರಾಫಿಕ್ ಬಂದ್ ಆದಿತ್ತಂಡು. ಘಾಟಿ ಮಾರ್ಗದ 2 ಕಡೆಟ್ಲ 4-5 ಕಿಲೋಮೀಟರ್ ಮುಟ್ಟ ಗಾಡಿಲು ಸಾಲು ಉಂತುದಿತ್ತ. ಚಾರ್ಮಾಡಿ ಪೊಲೀಸ್ ಗೇಟ್ದ ಕೊಟ್ಟಿಗೆ ಹಾರದಂಚಿ ಪೋಪುನ ಗಾಡಿಲಿನ ತಡೆತದು ಒಂಜೊಂಜೇನು ಬುಡಿಯೇರ. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾರ್ಗದರ್ಶನಡು, ಧರ್ಮಸ್ಥಳ ಎಸ್ಐ ಕೃಷ್ಣಕಾಂತ್, ಅಯ್ಯಪ್ಪ ಪಾಟೀಲ್ ನಿರ್ದೇಶನಡು, ಸಮಾಜ ಸೇವಕರು ಚಾರ್ಮಾಡಿ ಹಸನಬ್ಬಿರ್ನ ಕೂಟ ಪೊಲೀಸರು ಊರ್ದಕಲು ಸೇರ್ದು ಒಂಜೇ ಬರಿಟ್ ಗಾಡಿಲು ಪೋಪುನಂಚ ತೂವೊಂಡೇರ. ಕೊಟ್ಟಿಗೆ ಹಾರುಡೆ ಆದ ಮಾಮಲ್ಲ ಲಾರಿ ಬೇತೆ ಜಿಲ್ಲೆಲಿಡ್ದು ಉಜಿರೆ ಕುಡ್ಲದಂಚಿ ಪೋಪುನ ಎಸಿ ಸ್ಲೀಪರ್ ಬಸ್ಸುಲು ಚಾರ್ಮಾಡಿಗೆ ಸಂಚಾರ ಮಲ್ತಿನವು ಟ್ರಾಫಿಕ್ ಬಂದ್ ಬುರಿಯರೆ ಕಾರಣಾಂಡ್. ಈ ಬಗೆಟ್ ಅಭಿಪ್ರಾಯ ತಿರಿಪಾಯಿನ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಚಾರ್ಮಾಡಿ ಗೇಟಿಡು ಕೊಟ್ಟಿಗೆ ಹಾರದಂಚಿ ಪೋಯರೆ ಮಲ್ಲ ಗಾಡಿಲೆಗ್ ಅವಕಾಶ ಕೊರೊಂದಿಜ್ಜಿ. ಕೊಟ್ಟಿಗೆ ಹಾರ ಕಡೆಡ್ದು ಕೆಲವು ಮಲ್ಲ ಗಾಡಿಲು ಸಂಚಾರ ಮಲ್ತಿನವು ತೆರೆದು ಬೈದಂಡು. ಈ ಬಗೆಟ್ ಮೂಡಿಗೆರೆ ಸ್ಟೇಷನ್ ಅಧಿಕಾರಿಲೆಡ ಚರ್ಚೆ ಮಲ್ತದು ಗಾಡಿಲು ಸರಿಯಾದ ಪೋಯರೆ ಕ್ರಮದೆತ್ತನುಡುಂದು ಪಂಡಿರೋ. ಒಡಿಪು ಜಿಲ್ಲೆ ನಕ್ರೆದ ಹೆರಳುಡು ಪುಟದಿನ ಹರೀಶ್ ಪೂಜಾರಿ ಎಲ್ಲಿ ಪ್ರಾಯಡೆ ಬೊಂಬಾಯಿಗೆ ಪೋದು ಕೆಲಸದ ಒಟ್ಟುಗೂ ಸಮಾಜದ ಸೇವೆ ಮಲ್ತೊಂದು ಬೈದೇರ. ಅರೆನಾ ಸಮಾಜ ಸೇವೆಯನ್ನು ಗುರುತು ಮಲ್ತೊಂದು ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಬೊಕ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಒಟ್ಟಾದ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊಡ್ತುಂಡು. ಡಾಕ್ಟರ್ ಹರೀಶ್ ಪೂಜಾರಿಯನ್ನ ಬಗೆಟ್ ಒಂಜಿ ಪೊಲಬು.
ಒಡಿಪು ಜಿಲ್ಲೆ ನಕ್ರದ ಹೇರಳುಡು ಪುಟದಿನ ಹರೀಶ್ ಪೂಜಾರಿ ಇತ್ತೆ ಡಾಕ್ಟರ್ ಹರೀಶ್ ಪೂಜಾರಿ ಆಂಡ ಗುರ್ತ ಮಲ್ತೊಂದಿನಿ ದೂರದ ಬೊಂಬಾಯಿ ಮಾಯ ನಗರಿಡ ಅರಿನ ಸಮಾಜ ಸೇವೆನು ಗುರ್ತ ಮಲ್ತೊಂದು ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿ ಬೊಕ್ಕ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಒಟ್ಟಾದ ಮರ್ಯಾದಿ ಡಾಕ್ಟರೇಟ್ ಪದವಿ ಕೊರ್ದು ತಮ್ಮನದ ಮರ್ಯಾದಿ ಮಲ್ತದ ಕರಿದು ಪೋಯಿನ ಪೇರ್ವಾಜೆ ಸುಂದರ ಪೂಜಾರಿ ಬೊಕ್ಕ ಸಂಜೀವಿ ಪೂಜಾರಿ ಮೊಕ್ಲೆನ ರಡ್ಡನೆ ಮಗೆ ಹರೀಶ್ ಪೂಜಾರಿ ಕಷ್ಟಡು ಬದುಕ ಸಾಗಾಯ್ನಾರ್ ಇಲ್ಯ ಪ್ರಾಯಡೆ ಬೊಂಬಾಯಿಗೆ ಪೋದು ಪಗಿಲ್ ಹೋಟೆಲ್ ಕೆಲಸ ಮಲ್ತದ ರಾತ್ರ ಶಾಲೆ ಕಲ್ತದ ವರ್ಲ್ಡ್ ನವಸೇವಾ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತಾರಾಷ್ಟ್ರೀಯ ಕಂಪನಿಡ್ 21 ವರ್ಷ ಮಿತ್ತ ಮುಟ್ಟದ ಅಧಿಕಾರಿಯಾದಿತ್ತೆರ ಬೊಂಬಾಯಿ ನವಿ ಮುಂಬೈಡ್ ಪ್ರತಿಷ್ಠಿತ ಸಂಘ ಸಂಸ್ಥೆಲೆಡ್ ಬೇತೆ ಬೇತೆ ಸ್ಥಾನಲೆಡ್ ಇತ್ತೊಂದು ಸಮಾಜ ಸೇವೆ ಮಲ್ತೊಂದುಲ್ಲೆರ ಕ್ಯಾಂಟೀನ್ ಕೆಲಸ ಮಲ್ತದ್ದು ರಾತ್ರಿ ಶಾಲೆಗೆ ಹೋಗೋದು ಕಲ್ದಿನಾಗಲು 12 ರಾತ್ರಿ ಶಾಲೆ ಕಲ್ದಿನಿ ನಾನು ಅಲ್ಪ 14 ರಾತ್ರಿ ಶಾಲೆ ಕಲ್ದಿನಿ 14 ರಾತ್ರಿ ಶಾಲೆ ಕಲ್ದಿನಿ ಅಲ್ಪ ಕ್ಯಾಂಟೀನ್ ಬೆಲೆ ಮುಟ್ಟಾಗಿ ಕೆಲವು ಸರಿ ಮಲಮಲ್ಲ ಎಂಗ್ಲಿಗೆ ಅಡಚಣೆ ಬರ್ತದಲ್ಲ ಆಗ್ತಂದು ಕೆಲವು ಸರಿ ಅಂಚಿತನ ಪರಿಸ್ಥಿತಿ ಬರ್ತನ ಮಂಡ ರಸ್ತೆ ಫುಟ್ಪಾತ್ ಜಪ್ಪನಂತೆಲ್ಲ ಪರಿಸ್ಥಿತಿ ಬರ್ತಂಡು ಅಂಡ ದೇವರ ಅನುಗ್ರಹಟ್ಟು ಒಂದು ಮಿತ್ತು ಹೋಗ್ಬೇಕ ಕಂಪನಿ ಜಾಬ್ ತಾಗದು ಹೇಳ್ಬೇಕ ಐಟೆ ಮಿತ್ತು ಬರ್ತೀನಿ ಕೆಲ ಲಾಸ್ಟ್ ರಿಟೈರ್ಡ್ ಆನಾಗ ಒಂಜಿ ಅಂತಾರಾಷ್ಟ್ರೀಯ MNC ಕಂಪನಿಡು ಪರ್ಚೇಸ್ ಎಕ್ಸಿಕ್ಯೂಟಿವ್ ಅದು ಏನು ರಿಟೈರ್ಡ್ ಆಯ್ನಿ ಬೊಕ್ಕ ಸಂಘ ಸಂಸ್ಥೆಡು ಕಂಡಪಟ್ಟ ಪಾಪದಾಗಲಿ ಮತ್ತು ಕೊರ್ಪಿನ ಎಜುಕೇಷನ್ಗೆ ವಿದ್ಯಾರ್ಥಿನಿಗೆ ಸಹಾಯ ಮಲ್ಪನು ಕೆಲವರಿಗೆ ಪಾಪದಾಗಲಿ ಇದೆಲ್ಲ ಆಸ್ಪತ್ರೆಗೆ ಬಿಲ್ ಕಟ್ರೆ ಆಗಿಂದ ಎಂಕಲ್ಲ ಇಜಿರಲ್ಲ ಎಂಕ್ ಮಾತ ಒಟ್ಟು ಮಲ್ತು ಕೊರ್ಪಿನಿ ಎಂಕಲ್ದಲ್ಲ ಅಂಚಿತನ ಆತ್ಮಲ್ಲ ಹಣವಂತಿರತ್ತು ಅಂಡ ಎಂಕುಲು ಪಣ್ಣದಾಂಡ ಸಾಯ ಮಲ್ಪೋಡು ಪಣ್ಣದಾಂಡ ಎಂಕ್ಲು ಇನಿಷಿಯೇಟ್ ಒಂತ ಕಾಸು ಪಾಡಿಗಳು ಬಾಕಿದಾಗಲು ಪೂರ ಕಾಸು ಕೊಡೋದು ಕೃಪೆ ಏನು ಎಂಪೈರ್ ಯೂನಿವರ್ಸಿಟಿದಾಗಲು ಡಿಕ್ಲೇರ್ ಮಾಡಿದ್ದೀನಿ ಅಕ್ಲು ಲೆತ್ತರೆ ಇಂಕ ಅಲ್ತ ಯೂನಿವರ್ಸಿಟಿದಾಗ ನಾ ಲೆಟ್ರ್ ಬರ್ತಬೇಕು ಇಂಕ ಕನ್ಫರ್ಮ್ ಮಾಡಿ ಆಡ್ಬೇಕು ಆಡೆ ಹೋಗೋದು ಪ್ರೋಗ್ರಾಮ್ ಭಾರಿ ಅಡ್ಡೆ ಎತ್ತಂಡು 6 ಜನ ನಡುಟು ಎಂಗ್ಲಾಗ ಏನೆಲ್ಲತ್ತದ ಅಲ್ಪ ಸನ್ಮಾನ ಮಲ್ಪೇರು ಮಲ್ತು ಕೊರೋನಾಗ ಯಾನಂಜಿ ಓಲಾಲ್ ಹೋಗ್ಕೊಡ ಪೋಯಿನ್ಲಕನೆ ಆಂಡು ನೆಟ್ ಈತ್ ಮತ್ತು ಪ್ರಶಸ್ತಿಗೆ ಒಂದು ಪುದರ್ ಬತ್ತಂಡು ಡಾಕ್ಟರೇಟ್ ಅವಾರ್ಡ್ ತೆಗೊಂಡು ಆಡ್ಬೇಕಾ ಒಂದೇ ಪೊಟ್ಟಾಯನ ಕುಳ್ಳಿಗೆ ಮಾತ ಜನತಲ ಅವು ಫೋಟೋ ಹೋಲ್ಪೋಂಡು ಅದನ್ನು ಗೊತ್ತು ಆಂಡ ಮಸ್ತ್ ಜನತ ಫೋನ್ ಇಂಕ ಅಭಿನಂದನೆ ಬತ್ತಂಡು ಲಕ್ಷ ಸಾಧಾರಣ ಮಟ್ಟಿಗೆ ಇಂಕ ಫೋನ್ ನಿಪುಣಾತ್ ಪುಡ್ಸೋತ್ತೆ ಜಾತ್ ಅಭಿನಂದನೆ ಬರೋದುಂಡು ಅಕ್ಲು ಮಾತಾಡ ಬಂದ್ಬಿನಿ ಈಗ ಡಿಸರ್ವ್ ಆದಿತ್ತಾರೆ ಅವಾದಿತಿಕಿನಿಂದ ಬೀಡಿಗಟ್ಟದ ಮಗನ ಬುಳೆಪಾಯಿನ ಅಪ್ಪೆಗ್ ಮಗಕ್ ಡಾಕ್ಟರೇಟ್ ಮರ್ಯಾದೆ ತಿಕ್ಕಿನವು ಬಾರಿ ಸಂತೋಷ ಆತಂಡ ಮಗನ ಬಗೆಟ್ ಆರ್ಪಾತಿರ್ದು ನನಲಾತ್ ಸಾಧನೆ ಮಲ್ಪನ ಚಾವಡಂದು ಎಡ್ಡೆಪ್ಪು ಬಯಕೇರೋ ನನ್ನ ಭಾರಿ ಖುಷಿ ಅಂಡು ಬಂಗೋಡು ಅಂದ ಜೋಕುಲಾಗಲು ಅದೇ ಹಿಂಗೆ ಭಾರಿ ಖುಷಿ ಅಂಡು ಇಲ್ಲಿ ಬೊಂಬಾಯಿಡು ಎಡ್ಡ ಪುದಾರ್ಕನತ್ತೆ ಭಾರಿ ಬಂಗೋಡು ಬೀಡಿ ಕಾಡದು ಬಂಗೋಡು ತಾಂಕದೇನು ಅನೈತೆ ಎಡ್ಡೆ ಅನುಕೂಲ ಆಯರು ಎಲ್ಲಿ ಪುನಃ ಬೊಂಬಾಯಿ ಕೊಡ್ತಾರೆ 14 ವರ್ಷ ಬೊಂಬಾಯಿ ಕಡಬಿಡ್ದು ಆತನ 20 ಕಡಬಿಡ್ದೆ ರವಿ ಇಲ್ಲ ಮೇಲ ಆಯ ಬೊಕ್ಕ ಬೋರುಡು ಬತ್ತು ಕುಲ್ಲಿ ಎಲ್ಲಿ ಬೊಂಬಾಯಿಡು ಸಟ್ಟಾಯಿ ನಾನೆಲ್ಲ ಎಡ್ಡೆ ಅವಡಾಗಲು ಮಿತ್ತೇ ಪೋಡುಂದೆನ್ನ ಆಸೆ ಮಗ ಮಿತ್ತೇ ಪೋಡುಂದೆನ್ನ ಆಸೆ ಹರೀಶ್ ಪೂಜಾರಿ ಬೊಂಬಾಯಿ ಇಡಿತ್ತಂಡಲ ಊರ್ದ ಕಾರ್ಯಕ್ರಮಟ್ಟು ಪಾಲ್ದಿತ್ತೊನ್ವೇರೋ ಸಾಯ ಮಲ್ಪುವೇರೋ ಊರ್ದಕುಲು ಇಲ್ಲಡೆ ಲೆಪ್ಪಡಾದು ತಮ್ಮನ ಮರ್ಯಾದೆ ಮಲ್ತಿದೇರೋ ಎಂಕ್ಲೆಗ್ ಮಸ್ತ್ ಸಂತೋಷ ಬಕ್ಕ ಮಸ್ತ್ ಹೆಮ್ಮೆದ ವಿಚಾರ ಎಂಕ್ಲೆಗ್ ಎಂಕಲ್ನ ಜಾತಿಗೆ ಎಂಕಲ್ನ ಊರಿಗೂ ಇಡೀ ತಾಲೂಕಿಗೆ ಒಂಜಿ ಹೆಮ್ಮೆದ ವಿಚಾರ ಬೊಂಬೈದ ವಿಷಯ ಪೂರ ಪಂಡರು ಆರು ಬೊಂಬೈಡಿ ಏತೆ ಆಕ್ಟಿವ್ ಇರ್ತಾರೆ ಅತೇ ಆಕ್ಟಿವ್ ಊರುಳ್ಳತ್ತೇರು ವಿಶೇಷವಾದ ಎಂಕಲ್ನ ಬೆಲ್ಲವ ಸಂಘ ನಕ್ರೆಡ್ 2003 ಆರಂಭ ಆಯ್ನಿ ಆ ಆರಂಭ ಆಯ್ನ ದಿನದಿಂಚಿಲ ಆರು ಎಂಕಲ್ನ ಸಂಘದೊಟ್ಟು ನಿರಂತರ ಸಂಪರ್ಕ ಹೊಡಿತದೆ ಯಾಪ ಊರಿಗೆ ಬರ್ತೀರ ಆತು ಸರ್ತಿಲ್ಲ ಎಂಕಲ್ಗೆ ಫೋನ್ ಮಾಡ್ತದೆ ಸಂಘೋಗಿ ಬರ್ತದೆ ಎಂಗಳ ಪಾತಿರ್ದು ಸಂಘದ ಒವೇ ಕಾರ್ಯಚಟುವಟಿಕೆ ಪರ್ಯಾವು ಆಯ್ಕೆ ಆರು ನಿರಂತರವಾದ ಸಹಕಾರ ಕೊರಂಬೋದಿರು ವಿಶೇಷವಾದ ಪನೋಡನಾಂಡ ವಿದ್ಯಾರ್ಥಿ ವೇತನಗೂ ಜೋಕುಲ್ನ ಕಲ್ಪನಾ ವಿಷಯಡಂತೂ ಮಸ್ತ್ ಒಂದು ಎಂಕಲ್ನ ವಿದ್ಯಾರ್ಥಿ ವೇತನದ ಒಂದು ನಿಧಿ ಬಂದುಂಡು ಆ ನಿಧಿಗೆ ನಿರಂತರವಾದ ದೇಣಿಗೆ ಕೊರಂಬತ್ತದು ಸಂಘದ ಪ್ರತಿ ಒಂದು ಕಾರ್ಯಕ್ರಮಗಳ ನಿರಂತರವಾದ ಸೇವೆ ಕೊರಂಬದ ವ್ಯಕ್ತಿ ಅರೆ ತಿಕ್ಕಿನೊಂದು ಎರಡು ಒಂಜಿ ಭಾರಿ ಖುಷಿ ಆಂಡು ಪಂಡ ಆರು ಮಸ್ತ್ ಬಂಗಲ ಬೈದೇರು
ಎಲ್ಲಿ ಇಂಚಿಲ ಮಸ್ತ್ ಬಂಗವಿದಿನಾರು ಅಂಚ ಮಸ್ತ್ ನಿರಂತರ ಆಧಾರ ಪ್ರಯತ್ನ ಮಲ್ತೊಂದಿರ್ತೀರಿ ಅಂಚದು ಪುನಃ ಎಂಗ್ಲಿ ಭಾರಿ ಖುಷಿ ಆಂಡು ಪಂಡೆನ್ನ ಬಾವೇರಿ ಎಂಕಲ ಪಳ್ಳಿ ಪಾಳೆಮಾರು ಕುಟುಂಬದ ಪೊಣ್ಣಾನ್ ಕೊನತಿನಾರು ಅಂಚ ಅದು ಬಾವೇರಿ ಎಂಕ್ಲೆಗೆ ಊರಿಗೂ ಬೊಕ್ಕ ಎಂಕಲ ಮುಳು ಪಳ್ಳಿ ಗರಡಿದ ಎಂಕ್ಲು ಪ್ರೆಸಿಡೆಂಟ್ ಆದಿಲ್ಲ ಅನ್ನದಾನ ಸಮಿತಿದ ಒಂದು ಲೈಟ್ ಇಲ್ಲ ಅಗಲಿಲ್ಲ ಪುರ ಸೇರಿಪದ ಅಗಲಿಲ್ಲ ಪುರ ಭಾರಿ ಖುಷಿ ಆಗ್ತುಂಡು ಅಂಚ 6 ದಾರಿಗಳು ಸನ್ಮಾನ ಮಲ್ಪೊಡು ಪೂರ ಎಂಕಲ್ಲ ಪಳ್ಳಿದ ಗರಡಿದಾಗಲು ಬೊಕ್ಕ ಬಿಲ್ಲ ಸಂಘದಾಗಲು ಅಂತೀರು ಬೊಕ್ಕ ನಾವು ಜಾತಿಗಳು ಒಂಜಿ ಭಾರಿ ಖುಷಿ ಆಗ್ತದೆ ಮಾತಿರಲ್ಲ. ಸಮಾಜಗೂ ಎಡ್ಡೆ ಮಲ್ತಂಡ ಸಮಾಜಲ ನಮ್ಮನ್ನು ಗುರ್ತ ಮಲ್ಪುಂಡು ಮುಂಬೈಗೆ ಪೋಂಡಲ ಊರುನು ಮರಪಂದಿನ ಹರೀಶ್ ಪೂಜಾರಿ ಸಮಾಜಗೂ ಒರಿ ಮಾದರಿ ವ್ಯಕ್ತಿಯಾದುಲ್ಲೆರು. ದಕ್ಷಿಣ ಕನ್ನಡ ಜಿಲ್ಲೆಡು ಕಲ್ಪುನೇತ ಒಟ್ಟುಗೂ ಗೊಬ್ಬುಡ್ಲ ದುಂಬರಿಯೋಡು ರಾಜ್ಯ ರಾಷ್ಟ್ರದ ಪ್ರತಿನಿಧಿಯಾದ ಗೊಬ್ಬುಲೆಡು ಪಾಲ್ದತ್ತೊನ್ನಂಚಾವುಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಾರ್ಯಂತಿರು ಪುರುಷೋತ್ತಮ ಪೂಜಾರಿ ಪಂತೆರು ಕುಡ್ಲಾ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ಧರ್ಮಗು ಬರವು ಕಲ್ಪಾಯರೆ ಕಬಡ್ಡಿ ಗೊಬ್ಬುದಕ್ಲೆಗ್ ಅಜಪನ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂದು ಆರ್ಪಾತಿರಿಯರು. ಕುಡ್ಲದ ಪ್ರತಿಷ್ಠೆದ ಬರವು ಸಂಸ್ಥೆ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ಧರ್ಮಗು ಬರವು ಕಲ್ಪಾಯರೆಗಾದ ಕಬಡ್ಡಿ ಗೊಬ್ಬುದಕ್ಲಿನ ಅಜಪು ಕಾರ್ಯ ನಡೆತಂಡ ಕಾರ್ಯಕ್ರಮಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಾರ್ಯಂತಿರು ಪುರುಷೋತ್ತಮ ಪೂಜಾರಿ ಪಾತಿರ್ದು ನಮ್ಮ ಜಿಲ್ಲೆಡು ಕಲ್ಪುನೇತ ಒಟ್ಟುಗೂ ಗೊಬ್ಬುಡ್ಲ ದುಂಬರಿಯೋಡು ಎಂಕುಲು ಇತ್ತೆ ಅಜಪುನ ಕಬಡ್ಡಿ ಗೊಬ್ಬುದಕುಲು ರಾಜ್ಯ ರಾಷ್ಟ್ರದ ಪ್ರತಿನಿಧಿಯಾದ ಗೊಬ್ಬುಡು ಪಾಲ್ದೆತ್ತೊನ್ನಂಚಾವುಡುಂದು ಪಂಡೆರು. ಶಕ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಜುಕೇಷನ್ನೊಟ್ಟಿಗೆ ಕ್ರೀಡಾ ರಂಗದಲ್ಲಿ ಸಹ ವಿರಾಟ ಪ್ರದರ್ಶನವನ್ನು ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶಿಸಿ ನಮ್ಮ ಶಕ್ತಿ ಪದವಿ ಪೂರ್ವ ಕಾಲೇಜಿಗೆ ಕೀರ್ತಿ ಬರುವಂತಹ ಹೆಸರು ಬರುವಂತಹ ಕ್ರೀಡಾಪಟುಗಳಾಗಿ ಈ ವರ್ಷವೇ ನಾನೊಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಅತ್ಯುತ್ತಮವಾದಂಥ ತರಬೇತುದಾರರಾದ ಆಕಾಶ್ ಇದ್ದಾರೆ. 1-2 ಮಕ್ಕಳು ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂತಹ ಕಬಡ್ಡಿ ಕ್ರೀಡಾಪಟುಗಳು ನಮ್ಮ ಶಕ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬೆಳಗಬೇಕು ಅಂತ ಹೇಳುವಂಥ ಆಶಯವನ್ನು ಇಟ್ಟುಕೊಂಡದ ಖಂಡಿತ ಈ ತರಬೇತಿಗೆ ಬೇಕಾದಂತಹ ನಮ್ಮ ಅಸೋಸಿಯೇಷನ್ನ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಏನೆಲ್ಲ ಸಹಾಯ ಮಾಡ್ಬೋದು ಅದನ್ನೆಲ್ಲ ಖಂಡಿತ ಮಾಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಂಡುತ್ತಾ ಶಕ್ತಿ ಪದವಿ ಪೂರ್ವ ಕಾಲೇಜ್ದ ಆಡಳಿತಾಧಿಕಾರಿ ಕೆಸಿ ನಾಯಕ್ ಪಾತಿರ್ದು ಎಂಕುಲು ಬರವು ಸಂಸ್ಥೆ ಸುರುಮಲ್ಪನಗ ಗೊಬ್ಬುಲೆಗೂ ಮೇದು ಕೊರ್ಪುನ ಉದ್ದೇಶ ಇತ್ತಂಡು ಅಂಚಾದು ಇತ್ತೆ 8 ಜನ ಕಬಡ್ಡಿ ಗೊಬ್ಬುದಕ್ಲು ಉಲ್ಲೇರು ನನ್ನ 9 ಜನ ಬೋಡು ರಾಜ್ಯದ ಬೇತೆ ಬೇತೆ ಕಡೆಡ್ದು ಬತ್ತಿನ 100 ಜನಟು 6 ಜನ ಗೊಬ್ಬುದಕ್ಲಿನ ಅಜತ್ತದ ಒಟ್ಟು 14 ಜನ ಕಬಡ್ಡಿ ಗೊಬ್ಬುದಕ್ಲಿನ ಅಜತ್ತದು ಅಕ್ಲಿಗ್ ಧರ್ಮಗು ಬರವು ಕಲ್ಪವಾನ್ ಪಂಡೇರ. ಕ್ರೀಡಾಪಟುಗಳಿಗೆ ಒಂದು ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು. ಒಂದು ಕಬಡ್ಡಿ ಟೀಮ್ ಹಾಕಬೇಕು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಟಗಳಿಗೂ ಪ್ರೋತ್ಸಾಹ ಕೊಟ್ಟು ಅದನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಕೊಂಡೋಗಬೇಕಂತ ಒಂದು ನಮ್ಮ ಆಶೆ ಆಕಾಂಕ್ಷೆ ಇತ್ತು. ಅದು ಇವತ್ತು ನಮಗೆ ಬಂದಿದೆ. ಅದಕ್ಕೆ ಕಾರಣ ನಮ್ಮ ಪುರುಷೋತ್ತಮ ಪೂಜಾರಿ ಅವರ ನೇತೃತ್ವದಲ್ಲಿ ಮತ್ತು ಆಕಾಶ್ ಅವರ ನೇತೃತ್ವದಲ್ಲಿ ಇವತ್ತು ಕಬಡ್ಡಿ ಟೀಮು ನಮ್ಮಲ್ಲಿ ಇದೆ. ಎಲ್ಲ ಇಷ್ಟಪಡುವಂಥ ಕ್ರೀಡಾಪಟುಗಳು ಬಂದಿದ್ದಾರೆ. ಅದರಲ್ಲಿ ಅವರ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ನಮಗೆ ಒಂದು 8 ಜನರ ಟೀಮ್ ಈಗಲೇ ಉಂಟು. ಅದಕ್ಕೊಂದು 6 ಜನರ ಟೀಮ್ ಅವಶ್ಯಕತೆ ಇತ್ತು. ಅದನ್ನು ಇವತ್ತು ನಾವಿಲ್ಲಿ ಆಯ್ಕೆ ಮಾಡ್ತೇವೆ. ಮಾಡಿ ಅದನ್ನೊಂದು ನಮ್ಮ ದೇಶದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೊಂಡೋಗಬೇಕಂತ ನಮ್ಮ ಆಸೆ ಉಂಟು. ಶಕ್ತಿ ಶಾಲೆದ ಪ್ರಿನ್ಸಿಪಾಲರು ವಿದ್ಯಾ ಕಾಮತ್, ಪ್ರಧಾನ ಸಲಹೆಗಾರರು ರಮೇಶ್ ಕೆ, ಶಾಲಾಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ ಪಾಲ್ಗೊಂಡಿರು. ಕೊರೋನಾ ಸಿಕ್ಕದ ಕಷ್ಟದ ಪೊರ್ತುಡ್ಲ ರೈತರು ಆಕ್ಲಿನ ಕೆಲಸ ಮಲ್ತೊಂದು ಪರಿಸರದ ಸಮತೋಲನ ರಕ್ಷಣೆ ಮಲ್ಪನ ಕೆಲಸ ಮಲ್ತದೆರೆಂದು ಜೆಸಿಐ ರಾಷ್ಟ್ರೀಯ ಈದುಂಬುದ ಒತ್ತುಗುರ್ಕಾರ್ಯರು ಅನಿಲ್ ಕುಮಾರ್ ಪಂತೆರ ಜೆಸಿಐ ಮಂಗಳ ಗಂಗೋತ್ರಿದ ರೈತರಿಗೂ ಮಾಹಿತಿ ಬೊಕ್ಕ ಕೃಷಿ ಸಾಧಕರಿಗೂ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ಸ್ ಪುರಸ್ಕಾರ ಕೊರ್ಪನ ಕಾರ್ಯಕ್ರಮ ಅಸೆಗೊಳ್ಳಿಡು ಅಟ್ಟಣೆ ಆದಿತ್ತದು ಅವಿನು ಉದಿಪನ ಮಲ್ತದು ಆರ್ಪಾತಿರಿಯರು.
ಜೆಸಿಐ ಮಂಗಳ ಗಂಗೋತ್ರಿ ಒತ್ತಿಡ್ದು ರೈತರಿಗೂ ಮಾಹಿತಿ ಬೊಕ್ಕ ಕೃಷಿ ಸಾಧಕರಿಗೂ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ಸ್ ಪುರಸ್ಕಾರ ಕೊರ್ಪುನ ಕಾರ್ಯಕ್ರಮ ಅಸೆಗೊಳ್ಳಿಡು ನಡೆತಂಡ ಜೆಸಿಐ ರಾಷ್ಟ್ರೀಯ ಈ ದುಂಬುದ ಒತ್ತುಗುರ್ಕಾರರು ಅನಿಲ್ ಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಅನಿಲ್ ಕುಮಾರ್ ಪಾತೆರ್ದು ರೈತರು ದೇಶದ ಬಿರಿಮುಳ್ಳು ಕೊರೋನಾ ಸೀಕದ ಕಷ್ಟದ ಪುರ್ತುಡ್ಲ ರೈತರು ಅಕ್ಲಿನ ಕೆಲಸ ಮಲ್ತೊಂದು ಪರಿಸರ ಸಮತೋಲನ ರಕ್ಷಣೆ ಮಲ್ಪುನ ಕೆಲಸ ಮಲ್ತದೇರ ಅಕ್ಲಿನ ಗುರ್ತ ಮಲ್ತದು ಉಮೇದು ಕೊರ್ಪುನ ಮುಖ್ಯ ಅಂತ ಪಂಡೇರ. ಇವತ್ತು ಕಾರ್ಯಕ್ರಮ ರೈತರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ರೈತರಂತೇಳಿ ನಮ್ಮ ಬೆನ್ನೆಲುಬು. ಎಲ್ಲರೂ ಹೇಳ್ತಾರೆ ಈ ಒಂದು ಎಲ್ಲ ಬಿಲ್ಡಿಂಗ್ ಬರಲಿಕ್ಕೆ ಇರುವಾಗ ಜಾಗ ಎಲ್ಲ ಮಾರಿ ಹೋಗ್ತಾ ಇದ್ದಾರೆ. ಬಟ್ ಈಗಿನ ಮೊನ್ನೆ ಕೊರೋನಾ ಟೈಮಲ್ಲಿ ಆಕ್ಸಿಜನ್ನಿಗೆ ಬೇಕಾದರೆ ರೈತರು ನಮ್ಮ ಅಡಿಗೆ ಇದು ಮಾಡಲಿಲ್ಲದ್ರೆ ಗಿಡ ಬೆಳೆಸಿದ್ರೆ ಏನು ಮಾಡಲಿದ್ರೆ ನಮಗೆ ಆಕ್ಸಿಜನ್ನೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಎಲ್ಲ ಕಡೆ ಹೋದಾಗ ನಾವು ಮೇನ್ ಥಿಂಗ್ ಎನ್ವೈರ್ಮೆಂಟಲ್ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಎನ್ವೈರ್ಮೆಂಟಲ್ ಯಾರು ಅದು ನಾಶ ಮಾಡ್ತಾರ, ಅದು ಪೊಲಿಟಿಕಲಿ ಆಗಿರ್ಬೋದು, ಅದು ತಮ್ಮ ಗೇನಿಗೆ ಅದು ಸೆಕೆಂಡ್ರಿ. ನಾನು ಅದಕ್ಕಿಂತ ಹೇಳಲಿಕ್ಕೆ ಹೋಗೋದಿಲ್ಲ. ದಟ್ ಡಿಪೆಂಡ್ಸ್ ಆನ್ ದ ಜನಗಳ ಬಗ್ಗೆ ಅವ್ರು ಹೇಗೆ ಥಿಂಕ್ ಮಾಡ್ತಾರ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಒತ್ತುಗುರ್ಕರ್ದಿ ಲಿಲ್ಲಿ ಪಾಯಸ್ ರೈತರು ಕಂಡಗು ಜತ್ತ ಜಿಂಡ ಜನಕುಲು ಬಡವುಡು ಸಯ್ಯುಡಾವು ಅಂಡ ಏತೇ ಕೆಲಸ ಮಲ್ತಿರಂಡಲ ಕಾಸ್ತ ವಿಷಯಡು ಪಿರವರಿದೆರೋ ಅಂಚಾದು ಆದಾಯ ಬರ್ಪುನ ಬದಲು ಬುಳೆಕ್ಲ ಮನಸ್ಸು ಮಲ್ಪೊಡು ಈ ವಿಚಾರಡು ಪೋಡಿಗೆ ಕೆಪ್ಪುಗುಪ್ಪು ಬುರ್ಚಿಯಿಂದ ಆರ್ಪಂಡೆರೋ. ಎಲ್ಲ ರೀತಿಯ ಕೃಷಿಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಕೃಷಿ ಮಾಡಲಿಕ್ಕೆ ಹೋಗಿ ನಾವು ಕೈ ಸುಟ್ಟುಕೊಂಡು ಅಂತ ಆ ಥರ ತಲೆಗೆ ಬರಬಾರ್ದು. ಕೃಷಿಯಿಂದ ಉತ್ತಮ ಆದಾಯ ಕೂಡ ಇದೆ, ಅದನ್ನು ಮುಂದುವರಿಸಿಕೊಂಡು ಇವರು ಹೇಳಿದ ಮಲ್ಲಿಗೆ ಕೃಷಿ ಒಳ್ಳೆಯ ಕೃಷಿ. ಅದು ಸರ್ ಹೇಳಿದ್ರಾಗ ಜೇನು ಬಗ್ಗೆ ಅದೆಲ್ಲ ಗೊತ್ತಿರೋದಿಲ್ಲ. ಆ ಕಡೆ ಮಲೆನಾಡಿನಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಜೇನು ಕೃಷಿ ಎಲ್ಲ. ನಮ್ಮ ಸರ್ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿದ್ದಾರೆ, ಅದರ ಬಗ್ಗೆ ಮುಂದುವರಿಸ್ತಾರೆ ಅಂತ ಕಾಣ್ತದೆ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ಅವರು. ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿಲು. ಒಡಿಪು ಜಿಲ್ಲೆಡು ಹೆಚ್ಚೊಂದು ಪುನಃ ಕೊರೋನಾ ಪಾಸಿಟಿವ್ ಟೆಸ್ಟ್ ರಿಪೋರ್ಟ್ ದಾಂತಿನ ಕ್ಲೀನು ಜಿಲ್ಲಾ ಗಡಿಟ್ಟು ತಡೆಪುವ ಜಿಲ್ಲಾಧಿಕಾರಿ ಜಿ ಜಗದೀಶ್. ಕುಡ್ಲಡ್ದು ಬೆಂಗಳೂರಿಗೂ ಭೂಮಿ ದಟ್ಟೆ ಸಾಗಾವನ ಡೀಸೆಲ್ನು ಅರಳ ಗ್ರಾಮದ ಸೋರ್ನಾಡು ಕಂಡೊಂದಿತ್ತಿನ ಕೇಸ್ ನಡ್ಪತ್ತಿನ ಪೊಲೀಸರು ಆರೋಪಿಲು ಪದ್ರ. ಅಸಹ್ಯಗೊಳ್ಳಿಡು ಜೆಸಿಐ ಮಂಗಳ ಗಂಗೋತ್ರಿದ ನಿಲೆಟ್ಟು ರೈತರಿಗೂ ಮಾಹಿತಿ ಕಾರ್ಯಕ್ರಮ. ಇಲ್ಲಿ ಪ್ರಾಯಡೆ ಬೊಂಬಾಯಿಗೆ ಪೋದು ಸಮಾಜ ಸೇವೆಡು ಮಲ್ಲ ಸಾಧನೆ ನಕ್ರೆ ಹೇರಳುದ ಹರೀಶ ಪೂಜಾರ್ಲೆಗ್ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿದ ಮರ್ಯಾದಿ ಡಾಕ್ಟರೇಟ್ ಪದವಿ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.